ಇನೋಕ್ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ನ ರೆನಾಲ್ಟ್ ಮಂಗಳೂರು ಮತ್ತು ಉಡುಪಿ ವತಿಯಿಂದ ಕ್ಯೂಟ್ ಕಿಡ್ ಕಾಂಟೆಸ್ಟ್ 2K19 ಎಂಬ ಸ್ಪರ್ಧಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಪೋಷಕರು ತಮ್ಮ ಮಕ್ಕಳ ಭಾವಚಿತ್ರವನ್ನು ಕಳುಹಿಸಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬಹುದು. ರೆನಾಲ್ಟ್ ವತಿಯಿಂದ ಪ್ರತಿ ವರ್ಷವೂ ಕ್ಯೂಟ್ ಕಿಡ್ ಕಾಂಟೆಸ್ಟ್ ಅನ್ನು ಆಯೋಜಿಸಿಕೊಂಡು ಬರಲಾಗ್ತಾ ಇದ್ದು, ವಿಜೇತ ಮಕ್ಕಳನ್ನ ಆಯ್ಕೆ ಮಾಡಿ ಬಹುಮಾನವನ್ನ ವಿತರಿಸಲಾಗುತ್ತೆ. ಈ ವರ್ಷವೂ ಕ್ಯೂಟ್ ಕಿಡ್ ಕಾಂಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ದು, ನವೆಂಬರ್ 10ರವರೆಗೆ ಕಾಂಟೆಸ್ಟ್ನಲ್ಲಿ ಭಾಗವಹಿಸಲು ಅವಕಾಶವಿದೆ. ಈ ಸ್ಪರ್ಧೆಯು ಪ್ರತಿಯೊಬ್ಬರಿಗೂ ಮುಕ್ತವಾಗಿದ್ದು, ಯಾವುದೇ ಎಂಟ್ರಿ ಫೀಸ್ ಇಲ್ಲ. 6 ವರ್ಷದೊಳಗಿನ ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದಾಗಿದ್ದು, ಫೋಟೋಗಳನ್ನು ಕಳುಹಿಸಲು ಮತ್ತು ವೋಟ್ ಮಾಡಲು ನವೆಂಬರ್ 10ರ 12 ಗಂಟೆಯವರೆಗೆ ಅವಕಾಶವಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸಲು ರೆನಾಲ್ಟ್ ಮಂಗಳೂರು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಬೇಕಿದ್ದು, ಜೊತೆಗೆ ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ಅನ್ನು ಕೂಡ ನೀಡಬೇಕಾಗುತ್ತೆ. ಇನ್ನು ರೆನಾಲ್ಟ್ ಕ್ಯೂಟ್ ಕಿಡ್ 2019 ಪಬ್ಲಿಕ್ ಚಾಯ್ಸ್, ರೆನಾಲ್ಟ್ ಕ್ಯೂಟ್ ಕಿಡ್ 2019 ರೆನಾಲ್ಟ್ ಚಾಯ್ಸ್, ಕ್ಯೂಟೆಸ್ಟ್ ಸ್ಮೈಲ್, ವೈಬ್ರೆಂಟ್ ಕಿಡ್, ಚಾರ್ಮಿಂಗ್ ಕಿಡ್ ಇತ್ಯಾದಿ ವಿಭಾಗಗಳಲ್ಲಿ ಕಾಂಟೆಸ್ಟ್ ನಡೆಯಲಿದೆ. ವಿಜೇತ ಮಕ್ಕಳು ಆಕರ್ಷಕ ಬಹುಮಾನಗಳನ್ನು ಪಡೆಯಲಿದ್ದಾರೆ. ಜೊತೆಗೆ ಭಾಗವಹಿಸುವ ಎಲ್ಲಾ ಮಕ್ಕಳು ಪ್ರಮಾಣ ಪತ್ರವನ್ನು ಗಳಿಸಿಕೊಳ್ಳಲಿದ್ದಾರೆ. ಈ ಮೂಲಕ ಅತ್ಯುತ್ತಮವಾದ ಅವಕಾಶವೊಂದನ್ನು ರೆನಾಲ್ಟ್ ಮಂಗಳೂರು ಜನತೆಗೆ ಒದಗಿಸಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ 24/7 ಮಂಗಳೂರು.